ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಪಾದಚಾರಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಕೊಣಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಲಪದವು ಅರ್ಕಣ ಎಂಬಲ್ಲಿ ಸೋಮವಾರ ಸಂಭವಿಸಿತು. ಇನ್ಫೋಸಿಸ್ ಸಂಸ್ಥೆ ನಡೆಸಿರುವಂತಹ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಘಟನೆ ಸಂಭವಿಸಿದೆ ಎಂದು ಆರೋಪಿಸಿ ಸ್ಥಳೀಯರು ಮಂಗಳವಾರ ರಸ್ತೆಗೆ ಅಡ್ಡವಾಗಿ ಕಲ್ಲುಗಳನ್ನಿಟ್ಟು ಪ್ರತಿಭಟಿಸಿದ ಘಟನೆ ನಡೆಯಿತು. ಅರ್ಕಣ ಭಾಗದವರು ಹೊಸ ರಸ್ತೆಯಲ್ಲಿ ಬಂದು ರಸ್ತೆ ದಾಟುತ್ತಾ ಇರುವುದರಿಂದ ಅಪಘಾತಗಳು ಸಂಭವಿಸುತ್ತಿದೆ. ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿ ಮತ್ತು ಮೃತರಿಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಇನ್ಫೋಸಿಸ್ ಸಂಸ್ಥೆಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ಪ್ರತಿಭಟನಾಕಾರರು ಹೇಳಿದರು. ನಮ್ಮ ಇದ್ದಂಥ ಒಳ್ಳೆ ರೂಟನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಇನ್ಫೋಸಿಸ್ನವರು 4 ಇಂಚು ಎತ್ತರ ಮಾಡ್ತೀವಿ ಅಂತೇಳಿ ಈಗ 12 ಫೀಟ್ ಹೈಟ್ ಮಾಡಿದ್ದಾರೆ. ಇದು ನಿಮಗೆ ಕಾಣ್ತಾ ಇದೆ. ನಮ್ಮ ಊರಿನಲ್ಲಿ 250ಗಿಂತ 300 ಮನೆ ಇದೆ. ಆ ಮನೆಯವರಿಗೆ ಯಾವ ಥರ ನಾವೀಗ ಈ ಮಾರ್ಗಕ್ಕೆ ಟಚ್ ಆಗಬೇಕು, ಯಾವ ಥರ ಬರಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಪ್ರೆಸ್ ಹೈವೇ ಥರ ಮಾಡಿದ್ದಾರೆ. ಯಾವುದೇ ಒಂದು ಇಂಜಿನಿಯರಿಂಗ್ ಐಡಿಯಾ ಇಲ್ಲದೆ ಜನಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ರೋಡನ್ನು ಮಾಡಿದ್ದಾರೆ. ನಿನ್ನೆ ಮೊದಲ ಬಲಿಯಾಗಿದೆ ಇಲ್ಲಿ. ಆದರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಇನ್ಫೋಸಿಸ್ ಸಂಸ್ಥೆ ವಹಿಸಬೇಕು. ಪ್ರತಿಭಟನೆಯ ನೇತೃತ್ವವನ್ನು ಪಚೀರು ಗ್ರಾಮ ಪಂಚಾಯತ್ ಸದಸ್ಯ ನಾಸೀರ್ ಮೊಯ್ದೀನ್ ಅರ್ಕಣ, ರಫೀಕ್ ಫಜೀರು ವಹಿಸಿದರು.